ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕೆಂಬ ಹೋರಾಟ ಮಾಡಿರ್ತಕ್ಕಂಥ ಶಿವಾಜಿ ಮಹಾರಾಜರ ಬಗ್ಗೆ 7ನೇ ತರಗತಿ ಮಕ್ಕಳಿಂದ ಶಿವಾಜಿಯವರನ್ನ ಕುರಿತು ಕೆಲವು ನುಡಿಗಳು. ಛತ್ರಪತಿ ಶಿವಾಜಿಯವರು ಹಿಂದೂಸ್ತಾನವನ್ನು ಒಂದಾಗಿ ಮಾಡಲು ಶ್ರಮಿಸಿದ ಮಹಾರಾಜ. ಶಿವಾಜಿಯವರು 1430 ಫೆಬ್ರವರಿ 19ರಂದು ಪುಣೆಯ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಾಯಿ ಜೀಜಾಬಾಯಿ ಮತ್ತು ತಂದೆ ಶಹಾಜಿ ಭೋಸ್ಲೆ, ಅಣ್ಣ ಸಂಭಾಜಿ. ಯುದ್ಧ ಕಲೆ ಕೌಶಲಗಳನ್ನು ದಾದಾಜಿ ಕೊಂಡದೇವರು ಕಲಿಸಿದರು. ತಮ್ಮ 17ನೇ ವಯಸ್ಸಿನಲ್ಲಿ ಕಾರನ್ನು ಸುಂಕ ವಶಪಡಿಸಿಕೊಂಡರು. ತಾಯಿ ಜೀಜಾಬಾಯಿಯವರು ಶಿವಾಜಿಯವರಿಗೆ ಸವಾಲುಗಳನ್ನು ಎದುರಿಸಿದರು ಮತ್ತು ಸತ್ಯಕ್ಕಾಗಿ ಹೋರಾಡುವುದನ್ನು ಬಾಲ್ಯದಿಂದಲೇ ಕಲಿಸಿದರು. ಯಾವಾಗಲೂ ಸಮಾನತೆ ಮತ್ತು ನ್ಯಾಯವನ್ನು ನಂಬಿದ್ದ ಶಿವಾಜಿ ಮಹಾರಾಜ. ಶಿವಾಜಿಯವರ ಜೊತೆಯಲ್ಲಿ ವಿವಿಧ ಜಾತಿ ಧರ್ಮಗಳಿಂದ ಕೂಡಿದ ಸೈನಿಕರು ಇದ್ದರು. ಅವರು ಸ್ವರಾಜ್ಯ ಸ್ಥಾಪನೆ ಮಾಡಬೇಕೆಂಬ ಪ್ರತಿಜ್ಞೆ ಮಾಡಿದ್ದರು. ಶಿವಾಜಿಯವರು ನಿಂಬಾಳ್ಕರ್ ಮನೆತನದ ಸಾಯಿಬಾಯಿಯವರನ್ನು ವಿವಾಹವಾದರು. ಪರದೇಶಿಯರಿಂದ ನಲುಗಿ ಹೋಗಿದ್ದ ಹಿಂದೂಸ್ತಾನವನ್ನು ಒಗ್ಗೂಡಿಸುವ ಮಹತ್ವದ ನಿರ್ಧಾರಕ್ಕೆ ಬಂದ ಶಿವಾಜಿ ಮೊದಲಿಗೆ ಕೊಂಕಣ ಭಾಗವನ್ನು ವಶಪಡಿಸಿಕೊಂಡ. ಯುದ್ಧ ಕೌಶಲ್ಯದಿಂದ ಹಲವಾರು ಯುದ್ಧಗಳಲ್ಲಿ ವಿಜಯ ಸಾಧಿಸಿ 1674ರಂದು ಮರಾಠ ರಾಜ್ಯಕ್ಕೆ ನಾಂದಿ ಹಾಕಿದರು. ಜೂನ್ 6, 1674ರಂದು ರಾಯಗಢದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಿರೀಟಧಾರಣೆ ಮಾಡಲಾಯಿತು. ಸ್ವಾಭಿಮಾನಿ ರಾಷ್ಟ್ರ ನಿರ್ನಾಮಕ್ಕೆ ಹೋರಾಡಿದ ಶಿವಾಜಿ 1480ರಂದು ಕಾಲವಶವಾದರು. ಅವರು ಗೋರಿಲ್ಲಾ ಹೋರಾಟ ಹಾಗೂ ಆಕ್ರಮಣಕಾರಿ ಹೋರಾಟಕ್ಕೆ ಹೆಸರುವಾಸಿ. ಶಿವಾಜಿ ಎಂದೇ ಮಹಿಳೆಯರಿಗೆ ಸಮಾನತೆಯನ್ನು ಎತ್ತಿ ಹಿಡಿದ ಮಹಾರಾಜ. ಶಿವಾಜಿ ಮಹಾರಾಜರು 1480 ಏಪ್ರಿಲ್ 14ರಂದು ಮರಣ ಹೊಂದಿದ್ದರು. ಶಿವಾಜಿಯ ಮೊಹಮ್ಮದ್ ಶಾವು 1649ರವರೆಗೆ ಚಕ್ರವರ್ತಿಯಾಗಿ ಆಳಿದ. ಶಿವಾಜಿಯು 300 ಕೋಟೆಗಳು, 50,000 ಸೈನಿಕರನ್ನು ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ತನ್ನದೇ ತನ್ನ ಕಾಲದ ಮರಾಠ